ಸ್ಟಾರ್ 2023ರ ಪ್ರಶಸ್ತಿಗಳ ಅನಾವರಣ. ಭಿನ್ನ ಸಾಮರ್ಥ್ಯದ ಮಕ್ಕಳ ಜನಪದ ನೃತ್ಯೋತ್ಸವ ಸ್ಪರ್ಧಾ ಕಾರ್ಯಕ್ರಮದ ಡ್ರೀಮಿಂಗ್ ಸ್ಟಾರ್ 2023ರ ಈ ಪಟ್ಟ ಯಾವ ರಾಜ್ಯಕ್ಕೆ, ಯಾವ ಜಿಲ್ಲೆಗೆ, ಯಾವ ಶಾಲೆಗೆ ವಿಜಯಲಕ್ಷ್ಮಿ ಒಲಿಯೋಳು ಎಂದು ನಾವು ಕಾದು ನೋಡಬೇಕಾಗಿದೆ. ಮಂಗಳೂರಿನ ಶಕ್ತಿನಗರದ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆ ಸಾನ್ನಿಧ್ಯ 20 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಆಯೋಜಿಸಲಾಗಿರುವ ರಾಜ್ಯ ಮಟ್ಟದ ಭಿನ್ನ ಸಾಮರ್ಥ್ಯದ ಮಕ್ಕಳ ಜಾನಪದ ನೃತ್ಯೋತ್ಸವ ಟ್ವಿಕ್ಲಿಂಗ್ ಸ್ಟಾರ್ 2023ಕ್ಕೆ ಡಿಸೆಂಬರ್ 13ರಂದು ಚಾಲನೆ ನೀಡಲಾಯಿತು. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ರವರು ಡೋಲು ಬಾರಿಸುವ ಮೂಲಕ ಜಾನಪದ ನೃತ್ಯೋತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಸಾನ್ನಿಧ್ಯ ಸಂಸ್ಥೆಯಲ್ಲಿ ಭಿನ್ನ ಸಾಮರ್ಥ್ಯದ ಮಕ್ಕಳು ಊಟ ಮಾಡುವುದು ಹೇಗೆ ಎಂಬುದರಿಂದ ಹಿಡಿದು ಯಕ್ಷಗಾನ, ಕಲೆ, ಕ್ರೀಡಾ ಕ್ಷೇತ್ರದಲ್ಲಿ ತಾವು ಸಾಮಾನ್ಯರಿಗಿಂತ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ಎಂಬುದನ್ನು ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದರು. ಕಳೆದ 20 ವರ್ಷದ ಹಿಂದೆ ವಸಂತ್ ಶೆಟ್ಟಿ ಅವರು ತನ್ನ ಮನೆಯಲ್ಲಿ ಪ್ರಾರಂಭ ಮಾಡಿರತಕ್ಕಂತಹ ಈ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಸಾನ್ನಿಧ್ಯ ಇವತ್ತು ಸಾವಿರಾರು ಮಕ್ಕಳ ಒಂದು ವಿದ್ಯಾ ದೇಗುಲವಾಗಿ, ವಿದ್ಯಾ ಕೇಂದ್ರವಾಗಿ, ಅದರ ಜೊತೆಗೆ ಸಾಕಷ್ಟು ಮಕ್ಕಳಿಗೆ ಒಂದು ದಾರಿ ದೀಪವಾಗಿ ಇವತ್ತು ಸಾನ್ನಿಧ್ಯ ಬೆಳಗಿದೆ ಎಂಬುದಾಗಿ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಉತ್ತಮವಾದಂತಹ ಈ ಒಂದು ಸೇವಾ ಚಟುವಟಿಕೆಯನ್ನು ಮಾಡುವಂತಹ ಸಾನ್ನಿಧ್ಯ ವಿದ್ಯಾಸಂಸ್ಥೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಿನ್ನ ಸಾಮರ್ಥ್ಯದ ಮಕ್ಕಳ ಜಾನಪದ ನೃತ್ಯೋತ್ಸವ ಸ್ಪರ್ಧಾ ಕಾರ್ಯಕ್ರಮ. ಸಾನ್ನಿಧ್ಯ ಶಾಲೆಯ ವ್ಯವಸ್ಥಾಪಕ ಡಾಕ್ಟರ್ ವಸಂತ್ ಶೆಟ್ಟಿ ಮಾತನಾಡಿ, ದೇವರ ಮಕ್ಕಳಿಗೆ ನಮ್ಮ ಸಾನ್ನಿಧ್ಯದಲ್ಲಿ ವ್ಯವಸ್ಥೆ ಮಾಡಬೇಕು, ವ್ಯವಸ್ಥಿತವಾಗಿರಬೇಕೆಂಬುದು ನಮ್ಮ ಹಂಬಲ. ಸಾನ್ನಿಧ್ಯ ಸಂಸ್ಥೆಯು ಸುಸಜ್ಜಿತ ಆಟಿಸಂ ಕೇಂದ್ರವನ್ನು ಶೀಘ್ರದಲ್ಲೇ ತೆರೆಯುವ ಬಯಕೆಯನ್ನು ಹೊಂದಿದೆ ಎಂದರು. ನಮ್ಮ ಮನೆಯಲ್ಲಿ ಸಂಸ್ಥೆ ಇರುವಾಗ ಅಲ್ಲಿಗೆ ಬಂದಾಗ ಯಾರು ಹೇಳಿದ್ರು, ವಸಂತ್ ಮಾಸ್ಟರ್ ಇಲ್ಲ ಸರ್, ಇದು ವಸಂತ್ ಮಾಸ್ಟರ್ ಮನೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ನಿಮ್ಮ ಮನೆಯಲ್ಲಿ ಸಂಸ್ಥೆಯನ್ನ ಮಾಡಿದ್ದೀರಾ? ನನ್ನ ಶ್ರೀಮತಿ ಹತ್ರ ಕೇಳಿದ್ರು, ನೀವು ಇದಕ್ಕೆ ಪರ್ಮಿಷನ್ ಕೊಡ್ತೀರಾ, ಅನುಮತಿ ಕೊಡ್ತೀರಾ ಅಂತ ಹೇಳಿಕೊಟ್ಟು. ಮಾತ್ರವಲ್ಲ, ಬಹಳ ಗ್ರೇಟ್ ನೀವು. ನಾನೆಲ್ಲಿಯಾದ್ರೂ ಹೀಗೆ ಸಂಸ್ಥೆ ಪ್ರಾರಂಭಿಸ್ತಿದ್ರೆ ಪೂಜಾರಿ ಏನೇನಪ್ಪ ಜೋಕ್ಲೇನ್ಕಂತ ಕುಲ್ಲಾದೇವ್ರಿ ಪೂಜಾರಿಗಳನ್ನ ಮರಳಿಸುರಾತೇವೆ ಯಾರ ಮೂಲಂತೂ ಜಿಂದ ಹೇಳಿದವರು ಜನಾರ್ದನ ಪೂಜಾರಿಯವರು. ನಮ್ಮನ್ನ ಕರೆಸಿ, ನನ್ನ ಪತ್ನಿಯನ್ನ ಕರೆಸಿ ಮುಂದಿನ ದಸರಾ ಕಾರ್ಯಕ್ರಮದಲ್ಲಿ ಸುಶೀಲ್ ಶಿಂದೆ ಬಂದಾಗ ಬಂಗಾರದ ಪದಕ ಕೊಟ್ಟು ಸನ್ಮಾನ ಮಾಡಿದ್ರು. ಮೊನ್ನೆ ಕೂಡ ದಸರೆಯ ದಿವಸ ಹೇಗಿದ್ದಾರೆ ನಿಮ್ಮ ಮಕ್ಕಳು, ಸಾನ್ನಿಧ್ಯ ಹೇಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಇವತ್ತು 20 ವರ್ಷ ಪೂರೈಸಿದಾಗ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ಎಲ್ಲ ರಾಜ್ಯದ ಮಕ್ಕಳನ್ನ ಕರೀಬೇಕು, ಅದರ ಆತಿಥ್ಯವನ್ನ ನೀಡಬೇಕು ಎಂದಾಗ ನಮ್ಮ ಮನಸ್ಸಿಗೆ ಬಂದ ವ್ಯಕ್ತಿ ಪೂಜಾರಿಯವರು. ಅವರನ್ನ ಕರೆದೆವು, ಅವರಿಂದ ಇವತ್ತು ಜ್ಯೋತಿ ಬೆಳಗಿಸಿ ಒಂದು ಆಶೀರ್ವಚನ ಮಾಡಿಸಬೇಕು ಅಂತ ಇತ್ತು. ಆದರೆ ಎಲ್ಲಕ್ಕೂ ದೇವರ ಆಶೀರ್ವಾದ, ಒಂದೊಂದು ನಿರ್ಣಯ, ದೇವರ ನಿರ್ಣಯವನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಮಹಾನಗರ ಪಾಲಿಕೆ ಸದಸ್ಯ ಕಿಶೋರ್ ಕೊಟ್ಟಾರಿ ಮಾತನಾಡಿ, ಸಾನ್ನಿಧ್ಯವೆಂದರೆ ದೇವರ ಗುಡಿ. ಈ ದೇವರ ಗುಡಿಯಲ್ಲಿ ಮಕ್ಕಳನ್ನು ನೋಡುವುದೇ ದೇವರನ್ನು ನೋಡಿದ ಭಾವ ಎಂದರು. ಈ ಟ್ರೋಫಿಯನ್ನು ಅನಾವರಣಗೊಳಿಸಿದ ನನಗೆ ಕೊಟ್ಟದಕ್ಕೆ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದಲ್ಲದೆ ಈ ಕಾರ್ಯಕ್ರಮ ನನ್ನ ಈ ಸಾನ್ನಿಧ್ಯ ಸಂಸ್ಥೆ ನನ್ನ ವಾರ್ಡಿನಲ್ಲಿರುವುದರಿಂದ ನಾನು ವಾರಕ್ಕೊಮ್ಮೆ ಆದರೂ ಅಲ್ಲಿಗೆ ಭೇಟಿ ಕೊಡುತ್ತಾ ಈ ಮಕ್ಕಳ ಜೊತೆ ನಿರಂತರ ಸಂಪರ್ಕ ಹಾಗೂ ನಮ್ಮ ವಸಂತ್ ಶೆಟ್ಟಿ ಅವರ ಹತ್ರ ಮಾತಾಡಿ ನಾನಲ್ಲಿ ವಾರ ಹೋಗ್ತೇನೆ. ಈ ಸಾನ್ನಿಧ್ಯ ಅಂದರೆ ಅಲ್ಲಿ ಸಾನ್ನಿಧ್ಯ ಅಂದರೆ ನಮ್ಮ ದೇವರ ಗುಡಿ. ಈ ದೇವರ ಗುಡಿಯಲ್ಲಿ ಈ ಮಕ್ಕಳನ್ನು ನೋಡೋದೇ ಅದು ದೇವರನ್ನು ನೋಡಿದಾಗೆ ಆಗ್ತದೆ. ಹಾಗಾಗಿ ನಾನು
ಯಾವುದೇ ಈ ನನ್ನ ಕುಟುಂಬದಲ್ಲಿ ಯಾವುದಾದ್ರೂ ಮಕ್ಕಳ ಬರ್ತ್ಡೇ ಪ್ರೋಗ್ರಾಮ್ ಯಾವುದಾದ್ರೂ ಇದ್ದರೆ ನಾನು ಈ ಮಕ್ಕಳೊಟ್ಟಿಗೆ ಕರೆಯುವುದು, ವಿಶೇಷವಾಗಿ ನನ್ನ ಫ್ಯಾಮಿಲಿಯನ್ನು ಕರೆಯುತ್ತಾ ಈ ಮಕ್ಕಳನ್ನು ಒಟ್ಟಿಗೆ ಸೇರಿ ನಾನು ಈ ಶಾಲೆಯಲ್ಲಿ ಈ ಹಾಲ್ನಲ್ಲಿ ನಾನು ಕಾರ್ಯಕ್ರಮವನ್ನು ಯಾವಾಗಲೂ ಮಾಡುತ್ತಾ ಇರ್ತೇನೆ. ಈ ಶಾಲೆಯಲ್ಲಿ ಸುಮಾರು 180 ವಿದ್ಯಾರ್ಥಿಗಳಿದ್ದಾರೆ. ಅದಲ್ಲದೆ 60ರಿಂದ 65ರಷ್ಟು ಶಿಕ್ಷಕರು ಕೂಡ ಇರುತ್ತಾರೆ. ಈ ಮಕ್ಕಳನ್ನು ನಾವು ಮನೆಯಲ್ಲಿ ಒಂದು ಮಕ್ಕಳನ್ನು ಸಾಕುವುದು ಒಂದೇ, ಹಾಗೂ ಈ 10 ಮಕ್ಕಳನ್ನು ಇಲ್ಲಿ ಸಾಮರ್ಥ್ಯದ ಒಂದು ಮಕ್ಕಳಿಗಿಂತ ವಿಭಿನ್ನವಾಗಿರುತ್ತದೆ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಗೆ ನಾನು ಋಣಿಯಾಗಿರುತ್ತೇನೆ. ಎಲ್ಲರಿಗೂ ವಂದನೆಗಳು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಗುರು ಬೆಳದಿಂಗಳು ಸಂಸ್ಥಾಪಕ ಪದ್ಮರಾಜ್, ಚಲನಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೋಡಿಯಾಲ್ಬೈಲ್, ಸಂತೋಷ್ ಅರೇಂಜರ್ಸ್ನ ಮಾಲಕ ಸಂತೋಷ್ ಸಿಕ್ವೇರ ಶುಭ ಹಾರೈಸಿದರು. ರೋಟರಿ ಸಂಸ್ಥೆ ವಲಯ 3ರ ಸಹಾಯಕ ಗವರ್ನರ್ ಶಿವಾನಿ ಬಾಳಿಗ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮ್ಯಾಂಚೆಸ್ಟರ್ ಗಲ್ಫ್ ಟ್ರೇಡಿಂಗ್ ಯೂರೋ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಅಬ್ದುಲ್ಲಾ ಮೋನು, ಮಹಾನಗರ ಪಾಲಿಕೆ ಸದಸ್ಯೆ ಶಕೀಲಾ ಕಾವಾ, ಹೋಪ್ ಫೌಂಡೇಶನ್ನ ಸೈಫ್ ಸುಲ್ತಾನ್, ಸಾನ್ನಿಧ್ಯ ಸಂಸ್ಥೆಯ ಅಧ್ಯಕ್ಷ ಮಹಾಬಲ್ ಮಾರ್ಲಾ ಹಾಗೂ ಸಂಸ್ಥೆಯ ಕೋಶಾಧಿಕಾರಿ ಜಗದೀಶ್ ಶೆಟ್ಟಿ, ಅಶ್ವಿತ್ ಕೊಟ್ಟಾರಿ, ರಾಕೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಉದ್ಘಾಟನಾ ಸಮಾರಂಭಕ್ಕೂ ಮೊದಲು ಮಂಗಳೂರು ನೆಹರು ಮೈದಾನದಿಂದ ಪುರಭವನದವರೆಗೆ ವಿಶೇಷ ಚೇತನರ ಸಾರ್ವಜನಿಕ ಅರಿವಿನ ಮೆರವಣಿಗೆ ನಡೆಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಮಹಾನಗರ ಪಾಲಿಕೆ ವಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವ ಉಪಸ್ಥಿತರಿದ್ದರು. ನೂರಾರು ಸಂಖ್ಯೆಯಲ್ಲಿ ವಿಶೇಷ ಚೇತನ ಮಕ್ಕಳು ಸೇರಿದ್ದ ಪುರಭವನದಲ್ಲಿ ಅತ್ಯಂತ ವ್ಯವಸ್ಥಿತ ಹಾಗೂ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸುವಲ್ಲಿ ಸಾನ್ನಿಧ್ಯ ಸಂಸ್ಥೆಯ ಶಿಕ್ಷಕರು ಹಾಗೂ ಪದಾಧಿಕಾರಿಗಳು ಸಹಕರಿಸಿದರು. ಉದ್ಘಾಟನಾ ಸಮಾರಂಭದ ವೇಳೆ ಸಾನ್ನಿಧ್ಯ ಸಂಸ್ಥೆಯ ಮಕ್ಕಳು ವೇದಿಕೆಯ ಎದುರು ಹುಲಿವೇಷ ಕುಣಿತ ಪ್ರದರ್ಶಿಸಿ ಮನರಂಜಿಸಿದರು. ಕುಂಬಾರಣ್ಣ ಹಾಡುವ ಕುಂದನ ಯಾಡೆ ಮಣ್ಣ ತುಳಿಯಾನ ಆಯಾಗಿ ಮಣ್ಣ ತುಳಿಯೋತ ಮಗ ಯಾರ ಬರುವಂತ ಕೈಯಾಲಿ
ಬಾಬರೇನ ಬರದಾಡ ಕನ್ನಡದ ಶರಣ ಬಸವನ ನಿಲ್ಲಿಸಾಳ
ಸಿಗುತ್ತ ಭಾಗ್ಯದ ರಾಶಿಯ ಎಲ್ಲೆಡೆ ಸಿಗುತ್ತ ಭೂಮಿತಾಯಿ ತಾನು ಮಕ್ಕಳು ನಮ್ಮ ಹೊಟ್ಟೆಗಲ್ಲು ಅನ್ನವಿಟ್ಟಳು ಸುಖಿದಾರ ಹಿಕ್ಕಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಗಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ರಾಗಿಯ ಜೋಳದ ಭತ್ತದ ಕವಳಿಯ ಕವಳಿಯ ರಾಶಿ ಹಾಕ್ಯಾವೆ ನೋಡಿ ಮುತ್ತು ಹಸರಿನ ರಾಶಿ ಮಾಡ್ಯಾವೆ ಮುತ್ತು ಮುತ್ತು ಮನದಂತ ತೇನೆ ಚಂದ ಸಂತೆ ಗಂಟೆ ಕಟ್ಟಿ ನಿಂತ ಬರವೆ ಅಂದ ಆಲೂಗಡ್ಡ ರಾಶಿ ಮುಜಕ್ಕದಂತ ಆಲೂಗಡ್ಡ ರಾಶಿ ಮುಜಕ್ಕದಂತ ಬಳ್ಳ ತುಂಬಿಕೊಳ್ಳ ಕಡಿದಾನ ಚಂದ ನೋಡಿ ಬಳ್ಳ ತುಂಬಿಕೊಳ್ಳ ಕಡಿದಾನ ಚಂದ ಸುಖಿದಾರ ಹಿಕ್ಕಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಗಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಹಳ್ಳಿಯ ಹೈಟೆಲ್ಲ ಹುಡುಗಿಯ ಹೊತ್ಕೊಂಡು ಕೊಲ್ಲಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ಗೂಡಲ್ಲಿ ಕೆಚ್ಚಿದೆ ಪಕ್ಕದಲ್ಲಿ ಹೆಚ್ಚಿದೆ ಮುತ್ತಿನ ಕೋಲಗಳ ಹೊಯ್ದಾನೆ ತಿಂಗಳ ಹೊರಗಲಿ ತಂಬಿನ ಹೊತ್ತಲಿ ಹಳ್ಳಿಯ ಪದಗಳ ಹಾಡ್ಯಾವೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಸುಗ್ಗಿಗಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಖಿದಾರ ಹಿಕ್ಕಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಜಗ್ಗನಕ್ಕ ಜಗ್ಗನಕ್ಕ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ